ನಾವು ಕಷ್ಟದಲ್ಲಿದ್ದೇವೆ, ನಮ್ಮ ನೌಕರರು ಕೂಡ ಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಮತ್ತೆ ನಾವು ಸರ್ಕಾರವನ್ನು ಯಾಕೆ ನಾವು ಕೇಳ್ತಾ ಇದ್ದೇವೆ ಅಂತೇಳಿ, ನೀವು ಒಂದು ವೇಳೆ ನೀವೀಗ ಏನು ಪ್ಯಾಕೇಜ್ ಘೋಷಣೆ ಮಾಡಿದಿರಿ ನಮ್ಮ ರಿಕ್ಷಾ ಡ್ರೈವರಿಗಾಗಿರ್ಬೋದು ಅಥವಾ ಏನು ನಮ್ಮ ಟ್ಯಾಕ್ಸಿ ಆಪ್ರೇಟರ್ಗಳು 2,000 2,000 ಸರ್ಕಾರದ ಮಟ್ಟದಲ್ಲಿ ಅವ್ರು ಮಾಡಿದ್ದಾರೆ. ಆದರೆ ನಮಗೆ ನಾವು ಮೊನ್ನೆ ಮಾತಾಡುವಾಗ ಹೇಳಿದ್ವಿ, ನೀವು ನಮಗೆ ನಮ್ಮ ನೌಕರಿ ಬೇಕಾದ್ರೆ ಕೊಡೋದೇ ಬೇಡ, ನೀವು ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟರೆ ನಾವೇ ಅದಕ್ಕಿಂತ ಜಾಸ್ತಿ ಬೇಕಿದ್ರೆ ನಾವು ಸಹಾಯವನ್ನು ನಮ್ಮ ಪರ್ಸನಲ್ ಇದರಲ್ಲಿ ಕೂಡ ನಾವು ಮಾಡಬಹುದು. 50% ಸಂಬಳ ಆದ್ರೂ ಕೊಡಬಹುದು. ಸರ್ಕಾರ ನಿಮಗೆ ಇಎಂಐ ಬಗೆಗೆ ಯಾವುದೇ ರೀತಿಯ ವಿನಾಯಿತಿಗಳನ್ನು ಕೊಟ್ಟಿಲ್ಲ, ತೆರಿಗೆ ಬಗ್ಗೆನೂ ಯಾವುದೇ ರೀತಿಯ ವಿನಾಯಿತಿಗಳನ್ನು ಕೊಟ್ಟಿಲ್ಲ. ಸೊ ಅಷ್ಟು ಕೊಟ್ಟರು ಕೂಡ ಸಾಕಾಗ್ತದೆ ನಿಮಗೆ, ಸಾಕಾಗ್ತದೆ. ಈಗ ನೀವು ಇಎಂಐ ವಿಷಯದಲ್ಲಿ ನಾನು ಈ ರಾಜ್ಯ ಸರ್ಕಾರ 3 ತಿಂಗಳು ವಿಸ್ತರಣೆ, ಅದೇ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಏನೋ ಮಾಡಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟೆ. ಆದ್ರೆ ಈ ನ್ಯಾಷನಲೈಸ್ ಬ್ಯಾಂಕ್ಗಳೇನಿದೆ ಇವತ್ತು, ನಮ್ಮ ಎಲ್ಲ ಉದ್ಯಮಗಳು ನ್ಯಾಷನಲೈಸ್ ಬ್ಯಾಂಕಲ್ಲಿ ಇರುವಂಥದ್ದು. ಇವತ್ತು ನಾವು ತಮಾಷೆಯ ನಾನು ಕೇಳ್ಕೊಂಡೇನಂತೇಳಿ, ನಾವು ಫಸ್ಟ್ ವೇವ್ ಅಲ್ಲಿ ನಮಗೆ ಈ ಮೊನಿಟೇರಿಯಂ ಕೊಟ್ಟರು ಮತ್ತೆ ರೀಸ್ಟ್ರಕ್ಚರ್ ಮಾಡಿ ನಮ್ಮ ಲೋನ್ಗಳನ್ನು. ಸೊ ಈಗ ಮತ್ತೆ ಲಾಕ್ಡೌನ್ ಆಗಿದೆ, ನಾವು ಮತ್ತೆ ಬ್ಯಾಂಕಿಗಳು ಹೋಗಿ ಇಲ್ಲ ನಮ್ಗೆ ಈಗ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನೀವು ಒಂದು ವೇಳೆ ನೀವು ಲಾಸ್ಟ್ ಟೈಮ್ ನೀವು ಮಾಡದಿರ್ತಿದ್ರೆ ನಿಮ್ಗೆ ಈಗ ಪ್ರೊವಿಷನ್ ಉಂಟು, ನಿಮ್ಮ ಹೌಸಿಂಗ್ ಲೋನಿಗೆ 2 ವರ್ಷ ಇದು ರಿಯಾಯಿತಿ ಕೊಡ್ತೇವೆ, ರೀಸ್ಟ್ರಕ್ಚರ್ ಆಗ್ತದೆ, ಮತ್ತೆ ಒಂದು ಬಡ್ಡಿ ಕಟ್ಕೊಂಡಿದ್ರೆ ಸಾಕಂತ ಹೇಳಿದ್ರು. ಆದರೆ ನೀವು ಫಸ್ಟ್ ಮಾಡಿದ್ರೆ ಅದು ಈಗ ಅಪ್ಲೈ ಆಗುದಿಲ್ಲ, ಫಸ್ಟ್ ಮಾನಿಟರ್ ಮಾಡಿದ್ರೆ ಈಗ ಅಪ್ಲೈ ಆಗುದಿಲ್ಲ ಅಂತೇಳಿ ಸರ್ಕಾರದ ಕೇಂದ್ರ ಸರ್ಕಾರ. ಅಲ್ಲೂ ಕೂಡ ಫಸ್ಟ್ ಮಾಡಿರೋ ಮಾನಿಟರ್ ಕೂಡ ಅವರು ಕೊನೆಯ 3 ತಿಂಗಳಲ್ಲಿ ಡಬಲ್ ತಗೊಳ್ತಾರೆ ಅಂತ, ಬಡ್ಡಿ ಇಂಟ್ರೆಸ್ಟ್ ಕಟ್ಟದಿಂದ ಅದಕ್ಕಿಂತ ಬಡ್ಡಿಗೆ ಬಡ್ಡಿ. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ತಗೊಂಡಿದ್ರೆ ಆಲ್ರೆಡಿ ಎಷ್ಟು ಇಎಂಐ ನ ಅಮೌಂಟ್ ಇದೆ, ಅಸಲು ಬಡ್ಡಿ ಎರಡು ಸೇರಿ ಡಬಲ್ ಆಗ್ತದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನೀವು ಕ್ಯಾಶ್ ಅಲ್ಲಿ ನಿಮ್ಮ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಈ ನಮ್ಮ ಚೆಕ್ ಸಿಸ್ಟಮ್ ಅವರೇ ಚೆಕ್ ಹಾಕೊಂಡು ಬೌನ್ಸ್ ಮಾಡ್ಕೊಂಡು ಅಲ್ಲಿ 2-3 ಕಮಿಷನ್ಗಳನ್ನು ಮಾಡ್ಕೊಂಡು ಇಂಥದ್ದೆಲ್ಲ ನೋಡಿ. ನಾವು ಅದೇ ನಮ್ಮ ಕೇಂದ್ರ ಸರ್ಕಾರ ಕೂಡ ನಾವು ಮನವಿಯನ್ನು ಮಾಡಿದ ಅದನ್ನೇ, ನೀವು ಒಂದು 5-6 ತಿಂಗಳು ನಮಗೆ ಅಟ್ಲೀಸ್ಟ್ ಮೊನಿಟೇರಿಯಂ, ಅದು ಏನಾಗ್ತದೆ ನೀವು ಮೊನಿಟೇರಿಯಂ ಕೊಟ್ಟರೆ ಆ ಅಮೌಂಟ್ ಏನಿರ್ತದೆ. ಈಗ ಜುಲೈಯಲ್ಲಿ ಎಕ್ಸಾಂಪಲ್ ನೀವು ಬಸ್ಗಳನ್ನು ಓಡಿಸ್ಲಿಕ್ಕೆ ಸ್ಟಾರ್ಟ್ ಆದರೆ ಜುಲೈಯಿಂದ ನೀವು 6 ತಿಂಗಳು ನಮಗೆ ಮೊನಿಟೇರಿಯಂ ಕೊಟ್ಟರೆ ಆ 6 ತಿಂಗಳ ಅಟ್ಲೀಸ್ಟ್ ಆ ಏನು ಇನ್ಸ್ಟಾಲ್ಮೆಂಟ್ ಕಟ್ಟುವಂಥ ಹಣ ಇದೆ ಅದು ನಮಗೆ ಒಂದು ಕ್ಯಾಪಿಟಲ್ ಆಗಿ ಉಳಿತದೆ.